ಗ್ರಾಮದ ಹರಿಕಟ್ಟಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದಂತಹ
ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭವು ಇದಾಗಲೇ ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಆಗಮಿಸಿರುವಂತಹ ಪರಮ ಪೂಜ್ಯರಾದಂತಹ ಯತಿದ್ವಯರಿಗೆ ಸ್ವಾಗತ ಪುಷ್ಪ ಸಮರ್ಪಣ. ಶ್ರೀ ದಯಾನಂದಾಚಾರ್ಯ ಉದ್ಯಮಿ ಕೆರ್ಕಳ ಬೆಟ್ಟು ಉಡುಪಿ. ಹಾಗೆ ಶ್ರೀ ಮಾಧವ ಉಪಾಧ್ಯಾಯ ಅರ್ಚಕರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಾಂತ್ಯಾರು. ಹಾಗೆ ಈ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮ ಹಾಗೆ ಶ್ರೀ ರತ್ನಾಕರ ಆಚಾರ್ಯ ಕಟ್ಟಿಮಾರ್ ಕಾರ್ಕಳ, ಮಾಜಿ ಆಡಳಿತ ಮುಕ್ತೇಶ್ವರರು ನೆಕ್ಲಾಜ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ, ಶ್ರೀ ಸುಧಾಕರಾಚಾರ್ಯ ಮಂಜುಬಿಟ್ಟು ಉದ್ಯಮಿಗಳು, ಶ್ರೀ ಮಂಜುನಾಥ ಆಚಾರ್ಯ ಗ್ರಾಮ ಮುಕ್ತೇಶ್ವರರು ಹರಿಕಂಡಿಗೆ, ಆಚಾರ್ಯ ಅಧ್ಯಕ್ಷರು ಪತ್ನಿ, ಶ್ರೀ ವಾಸು ಆಚಾರ್ಯ 40ನೇ ಶ್ರೀರು ಸಮುದಾಯ ಭವನದ ಸ್ಥಳದಾನಿಗಳು, ಶ್ರೀ ಜನಾರ್ದನ ಆಚಾರ್ಯ ಹರಿಕಂಡಿಗೆ ಗ್ರಾಮ ಮುಕ್ತೇಶ್ವರರು, ಶ್ರೀ ಕೆ ರಾಘವೇಂದ್ರ ಆಚಾರ್ಯ ಮತ್ತು ಸಹೋದರರು ಕಾಡುಬಿಟ್ಟು ಉಡುಪಿ, ಶ್ರೀ ಸತೀಶ್ ಆಚಾರ್ಯ ಮೂರೂರು, ಶ್ರೀ ಲಕ್ಷ್ಮೀ ನಾರಾಯಣ ಆಚಾರ್ಯ ಬೆದರಕಲ್ಯ, ಶ್ರೀಮತಿ ಶಕುಂತಲ ಸಾಂಬ್ರಾಯ್ ಆಚಾರ್ಯ ಶಿರ್ವ, ಶ್ರೀ ಸಂತೋಷ್ ಆಚಾರ್ಯ ಸಾಂತ್ಯಾರು, ಶ್ರೀ ಕೃಷ್ಣ ಸೊಸೈಟಿ ಮಂಗಳೂರು ಇವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮಕ್ಕೆ ಸೇರಿಕೊಂಡಿದ್ದಾರೆ. ಎಲ್ಲರ ಅನುಮತಿಯನ್ನು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅಮಂದಾನಂದ ಸಂದೋಹ ಸಂದಾತಾರ ಮರಿಂದಮಂ ನಂದಂತಂ ಸುಂದರಿ ವೃಂದೇ ಒಂದೇ ನಂದಸ್ಯ ನಂದನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಪ್ರಥಮವಾಗಿ ಪರಮಪೂಜ್ಯರಾದಂತಹ ಯತಿದ್ವಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಕುಲದೇವರಾಗಿರ್ತಕ್ಕಂತಹ ವಿಶ್ವಕರ್ಮ ಕಾಳಿಕಾಂಬೆಯನ್ನು ಹಾಗೂ ಆರಾಧ್ಯ ದೇವರಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿಯನ್ನು ಮನಸಾರೆ ಧ್ಯಾನಿಸುತ್ತಾ, ವಿಶೇಷವಾಗಿ ಈ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ ಈ ಸಂಘ ಎನ್ನುವಂಥದ್ದು 1000 ಮೈಲಿನ ಪ್ರಯಾಣ ಆರಂಭವಾಗುವುದು ಒಂದು ಪುಟ್ಟ ಹೆಜ್ಜೆಯಿಂದ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಸಂಘಟನಾ ಸಭೆಯು ಜರುಗಿತು. ಲಕ್ಷ್ಮಣ್ ಆಚಾರ್ಯ ಟೈಲರ್ ಸಾಂತ್ಯಾರು, ಎಚ್ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ, ಎಸ್ ಜನಾರ್ದನ್ ಆಚಾರ್ಯ ಸಾಂತ್ಯಾರು, ವಾಸು ಆಚಾರ್ಯ ಟೈಲರ್ 41ನೇ ಶಿರೂರು, ಸಾಂಬ್ರಾಯ್ ಆಚಾರ್ಯ ಗುಳಿಬೆಟ್ಟು ಮೊದಲ ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಬಂದಿರುತ್ತಾರೆ. ಆಚಾರ್ಯ ಉಪಾಧ್ಯಕ್ಷರಾಗಿ ಎಸ್ ಕೃಷ್ಣ ಆಚಾರ್ಯ, ಕಾರ್ಯದರ್ಶಿಯಾಗಿ ಸುರೇಶ್ ಆಚಾರ್ಯ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಆಚಾರ್ಯ, ಕೋಶಾಧಿಕಾರಿಯಾಗಿ ಕೆ.ವಿ. ರಮೇಶ್ ಆಚಾರ್ಯ, ಹಾಗೆ 8 ಜನ ಸದಸ್ಯರಾಗಿ ಹೊಸ ಕಮಿಟಿಯನ್ನ ರಚನೆ ಮಾಡಲಾಯಿತು. ಗೌರವ ಸಲಹೆಗಾರರಾಗಿ ಎಸ್ ಕೃಷ್ಣ ಆಚಾರ್ಯ ಸಾಂತ್ಯಾರು ಇವರೊಂದಿಗೆ ಈ ಕಾರ್ಯಕ್ರಮ, ಈ ಸಂಘ ಎನ್ನುವಂಥದ್ದು ನಡೆದು ಬಂದಂತಹ ದಾರಿ. ಹಾಗೆ ತದನಂತರದಲ್ಲಿ ರಮೇಶ್ ಆಚಾರ್ಯ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ವಿಘ್ನಧ್ವಂಸ ಪರಿಸಮಾಪ್ತಯೇ ಮಂಗಲಮಾಚರಂತಿ ಎನ್ನುವಂತಹ ನೈಯಾಯಿಕರ ಮಾತನ್ನು ಸ್ಮರಿಸುತ್ತಾ ಈ ಸಭಾ ಕಾರ್ಯಕ್ರಮದ ನಿರ್ವಿಘ್ನತೆಗೋಸ್ಕರ ವೇದಘೋಷವನ್ನು ಮಾಡಲಿದ್ದಾರೆ ಶ್ರೀಮಠದ ವೇದ ಸಂಜೀವಿನಿ ಮಹಾಪಾಠ ಶಾಲೆಯ ವಿದ್ಯಾರ್ಥಿಗಳಿಂದ. ಸಸ್ವರ ಸಹಿತವಾಗಿ ವೇದಘೋಷ ಮಾಡಿದ ಶ್ರೀಮಠ ಸ್ವರ ಸಹಿತವಾಗಿ ವೇದಘೋಷ ಮಾಡಿದ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಸಕಲ ವಿಘ್ನಗಳ ನಿವಾರಣೆಗೋಸ್ಕರವಾಗಿ ಧನ್ಯವಾದಗಳು. ಇದೀಗ ಸಕಲ ವಿಘ್ನಗಳ ನಿವಾರಣೆಗೋಸ್ಕರವಾಗಿ ವಿಶ್ವಕರ್ಮನನ್ನು ಸ್ತುತಿ ಮಾಡುವ ಮುಖಾಂತರ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಸಿಂಚನ ಟೀಮಿನವರು. ಲೋಕ ನಿರ್ಮಿತ ನಿರ್ಜರಾ ಪಾಕಶಾಸನ ಪದ್ಮಜಾಜಿತ ಮಚರಾ ಪಾಕಶಾಸನ ಪದ್ಮಜಾಜಿತ ಔಗನಾಶಿತ ಭಾಸ್ಕರ ಏಕಮೇವ ಹಿ ಬ್ರಹ್ಮಮೂರ್ತಿ ಪಿನಾಕಿ ಸಂಸ್ತುತ ಭಾಸ್ಕರ ಶೋಕವರ್ಜಿತ ಶಂಭುನಾಮಕ ವಿಶ್ವಕರ್ಮ ಜಗದ್ಗುರು. ಈ ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ
ಇದರ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ ಇದರ ನೂತನ ಸಭಾಭವನದ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಕೆ.ವಿ. ರಮೇಶ್ ಆಚಾರ್ಯ, ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ, ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶ್ವಕರ್ಮ ಪೀಠ ಅರುಣಾದನಹಳ್ಳಿ ಹಾಸನ ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಪಸ್ಥಿತಿಯೊಂದಿಗೆ ಸಾಂತ್ಯಾರು ಲಕ್ಷ್ಮಣಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಗೊಂಡಿತು. ಉಡುಪಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಸಂಘಟನಾ ಸಭೆಯು ಜರುಗಿತು. ಜನಾರ್ದನಾಚಾರ್ಯ ಹರಿಕಂಡಿಗೆ, ಎಸ್ ಜನಾರ್ದನಾಚಾರ್ಯ ಸಾಂತ್ಯಾರು, ವಾಸು ಆಚಾರ್ಯ ಟೈಲರ್ 40ನೇ ಶಿರೂರು, ಸಾಂಬ್ರಾಯಾಚಾರ್ಯ ಗುಳಿಬೆಟ್ಟು ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಬಂದಿರುತ್ತಾರೆ. ತದನಂತರ ವರ್ಷಗಳಲ್ಲಿ ವಾಸು ಆಚಾರ್ಯ 40ನೇ ಶಿರೂರು, ಶಂಕರಾಚಾರ್ಯ ಪೇತ್ರಿ, ಲಕ್ಷ್ಮಣ ಕೋಶಾಧಿಕಾರಿಯಾಗಿ ಕೆ.ವಿ. ರಮೇಶಾಚಾರ್ಯ ಹಾಗೂ 8 ಜನ ಕೋಶಾಧಿಕಾರಿಯಾಗಿ ಕೆ.ವಿ. ರಮೇಶಾಚಾರ್ಯ ಹಾಗೂ 8 ಜನ ಸದಸ್ಯರೊಂದಿಗೆ ಹೊಸ ಕಮಿಟಿ ರಚನೆಯಾಯಿತು ಎಂದು ಹೇಳಲು ನಾನು ಸಂತೋಷಪಡುತ್ತೇನೆ. ಪ್ರಾರಂಭ ಹಂತದಲ್ಲಿ 3 ವರ್ಷದ ಸತ್ಯನಾರಾಯಣ ಪೂಜೆ, 2 ವರ್ಷ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದ್ದೆವು. 2014ರಲ್ಲಿ ಹೊಸ ಕಮಿಟಿ ರಚನೆಯಾಯಿತು. ಅಧ್ಯಕ್ಷರಾಗಿ ಎಸ್ ಕೃಷ್ಣಾಚಾರ್ಯ ಸಾಂತ್ಯಾರು, ಉಪಾಧ್ಯಕ್ಷರಾಗಿ ರಮೇಶಾಚಾರ್ಯ, ಕಾರ್ಯದರ್ಶಿಯಾಗಿ ಶ್ರೀನಿವಾಸಾಚಾರ್ಯ, ಜೊತೆ ಕಾರ್ಯದರ್ಶಿಯಾಗಿ ವಿಜಯಾಚಾರ್ಯ, ಕೋಶಾಧಿಕಾರಿಯಾಗಿ ಜನಾರ್ದನಾಚಾರ್ಯ ಸೇಡಿಗುಡ್ಡೆ ಎಂದು 8 ಜನ ಸದಸ್ಯರೊಂದಿಗೆ ಮುನ್ನಡೆಸುತ್ತಾ ಬಂದಿರುತ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನದ ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ. ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ಸಂಘದಲ್ಲಿ ಜಾಗ ಕಡಿಮೆ ಇರುವುದರಿಂದ ಸಮುದಾಯ ಭವನದ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. 2018ರಲ್ಲಿ ಮತ್ತೆ ಹೊಸ ಕಮಿಟಿ ರಚನೆಯಾಯಿತು. ಅಧ್ಯಕ್ಷರಾಗಿ ಕೆ.ವಿ. ರಮೇಶಾಚಾರ್ಯ, ಲಾಲಾಜಿ ಆರ್ ಮೆಂಡನ್, ವಿನಯ್ ಕುಮಾರ್ ಸೊರಕೆ, ಜಿಯಾನಂದ್ ಹೆಗಡೆ, ಪ್ರವೀಣ್ ಪೂಜಾರಿ, ಸತೀಶ್ ಶೆಟ್ಟಿ ಕುತ್ಯಾರ್ಬೀಡು, ಶ್ರೀಧರ್ ಕೆ ಶೆಟ್ಟಿ, ಸದಾಶಿವ ಪೂಜಾರಿ ಹಾಗೂ ಕೂಡುವಳಿಕೆ ಎಲ್ಲ ಸದಸ್ಯರು, ಗ್ರಾಮ ಮುಕ್ತೇಸರು, ಎಸ್ ಜನಾರ್ದನಾಚಾರ್ಯ ಸಾಂತ್ಯಾರು, ವೈಪಾಡಿ ಪಿ ವಾದಿರಾಜಾಚಾರ್ಯ, ಕೆ.ವಿ. ರಮೇಶಾಚಾರ್ಯ, ಪೂರ್ಣೇಶ್ವರ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಮತ್ತು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀ ಪಾದುಕಾ ಪೂಜೆಯನ್ನು ಮಾಡಿರುತ್ತೇವೆ. 17/1/2020 ಶಿರೂರು ಮಠದ ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಇದು ನಮ್ಮ ಸುಮಾರು ಸ್ನೇಹಿತರೆ, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಂಡಿಗೆ ಬೈರಂಪಳ್ಳಿ ಇಲ್ಲಿಯ 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀಮತ್ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟ್ಪಾಡಿ ಪಡುಕುತ್ಯಾರು ಹಾಗೂ ಇನ್ನೋರ್ವ ಸ್ವಾಮೀಜಿಯಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಅನಂತ ವಿಭೂಷಿತ ಶ್ರೀ ಶಿವ ಸುಜ್ಞಾನ ಇರ್ಬೋದು ಅಥವಾ ಪಡುಕುತ್ಯಾರಲ್ಲಿ ಕೂಡ ಅಲ್ಲಿಯ ರಸ್ತೆ ಬೇರೆ ಬೇರೆ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ಕಿಂಚಿತ್ ಕೊಡುಗೆಗಳನ್ನ ನಾವೆಲ್ಲ ಕೊಡ್ತಾ ಬಂದಿದ್ದೇವೆ. ಇಲ್ಲಿ ಕೂಡ ಭಾಳ ಕಷ್ಟದಲ್ಲಿ ಈ ಮಂದಿರವನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಆಗ ಶಾಸಕನಾಗಿ ಇಲ್ಲಿ ಬಂದಾಗ ಸ್ವಾಮೀಜಿಯವರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳು ಮೂಲತಃ ನಮ್ಮ ಸನ್ಮಾನ್ಯ B.S. ಯಡಿಯೂರಪ್ಪರವರು ಊರವರು, ಶಿಕಾರಿಪುರದಿಂದ ಬಂದು ನಮ್ಮ ಊರಲ್ಲಿ ಇವತ್ತು